ಅವೇ ಸಂಭ್ರಮ ನಮ್ಮ ಊರಲ್ಲಿ ಒಂಜಿ ಮನ್ಪುಡು ಉದ್ದೇಶ ನೈವೇದ್ಯದ ರೂಪಡೆ ಒಂಜಿ 30 ಜೋಕುಲಿನ ಒಂಜಿ ರಾಮನ ಒಂಜಿ ವೇಷ ಪಡ್ಪದ ನಮ್ಮ ಒಂಜಿ ಕಾರ್ಯಕ್ರಮ ಮಂತೊಂದಿಲ್ಲ ಆ ಕಾರ್ಯಕ್ರಮ ಅಪ್ಪ ಪೊರುಳು ನಡಪವರು ಭಾರತದಲ್ಲಿ ಮಂತದ ನಾವು ಮುಂದುವರೆದು ನೋಡ ಐದು ಪಕ್ಕ ನಮ್ಮ ಮೂರು ಸ್ಟೇಜ್ದ ಕಾರ್ಯಕ್ರಮ ಉಂಟು ಬಾಲ ಮಧ್ಯದಲ್ಲಿ ಉಂಟು ಅನ್ನದಾನ ವೈಟ್ಲ ಒಂಜಿ ಕುಂದು ಕೊರತ ಬರಂಗಿಲ್ಲಕ್ಕ ಅಪ್ಪ ನಮ್ಮೊಟ್ಟಿಗೆ ಕುಂತಿದ್ದು ಈ ಕಾರ್ಯಕ್ರಮವನ್ನು ಪೊರುಳು ನಡಪವರು ಮಾತ್ರ ನಮ್ಮ
ರಾಮ ಪ್ರತಿಷ್ಠಾಪನೆದ ಪ್ರಯುಕ್ತ ಮೂಲ ಕಾರ್ಯಕ್ರಮ ಮಲ್ತಂದ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಮಾತ್ರ ಪಾತ್ರರಾಯ ಒವೇ ಒಂಜಿ ಕಾರ್ಯಕ್ರಮ ಶುರುಮಲ್ಪನ ದುಂಬು ದೀಪ ಬೆಳಗರ ಸಾವನು ನಮ್ಮ ಸಂಸ್ಕೃತಿ. ದೀಪ ಸೂರ್ಯ ಬೊಕ್ಕ ಅಗ್ನಿದ ಸಂಕೇತ. ಇನ್ನಿತ ಮುಖ್ಯ ಅತಿಥಿ ಆಯ್ನ ಜಿತೇಶ್ ಕುತ್ತಾರ್ ಅಂಚನೆ ನಮ್ಮ ತಂಡದ ಅಧ್ಯಕ್ಷರು ಆಯ್ನ ಯತೀಶ್ ಶೆಟ್ಟಿ ಅಂಚನೆ ಅಶೋಕ್ ಪೂಜಾರಿ ಬೊಕ್ಕ ಲೋಲಾಕ್ಷ ಪೂಜಾರಿ ಅಂಚನೆ ಮುಖ್ಯ ಸದಸ್ಯರು ಮಾತ ವೇದಿಕೆಗೆ ಬರ್ತದೆ ದೀಪ ಬೆಳಗ್ಗೆ ಸಾವಡು ಪಂದಕ್ಕೇನೊಂದಿಲ್ಲ. But
ಪರಿವಾರಕ್ಕೆ ಗಣಪತಿ ದೇವರನ್ ಸುಗಿಪುನು ನಮ್ಮ ಸಂಸ್ಕೃತಿ ಇತ್ತೆ ಗಣಪತಿನ ಶ್ಲೋಕನ್ ಪನೇರೆ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶ್ಲೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾಕಪಾದಪಂಕಜಂ ಅಗಜಾನನ ಪದ್ಮಾರ್ಕಂ ಗಜಾನನಮರ್ನಿಸಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮಯೇ ಏಕದಂತ ಉಪಾಸ್ಮಯೇ. ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ. ರಾಮನನ್ನು ವಿಷ್ಣುವಿನ 7ನೇ ಅವತಾರ ಎಂದು ಪರಿಗಣಿಸಲಾಗಿದೆ. ಶ್ರೀರಾಮನ ಜನ್ಮದಿನವನ್ನು ಚೈತ್ರ ಮಾಸದ ನವಮಿ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮನು ಅಯೋಧ್ಯೆಯ ರಾಜ ದಶರಥನ ಹಿರಿಯ ಮಗ. ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಪ್ರೀತಿಯ ಅಣ್ಣ ಶ್ರೀರಾಮ. ಶ್ರೀರಾಮನ ಧರ್ಮಪತ್ನಿಯಾದಂಥ ಸೀತೆಯ ಪತಿಭಕ್ತಿ, ಸಹನೆ, ಗಾಂಭೀರ್ಯ, ದೈವಭಕ್ತಿ ಇವೆಲ್ಲ ಭಾರತೀಯ ಸ್ತ್ರೀತತ್ವದ ಪರಮ ಆದರ್ಶಗಳಾಗಿ ಎಂದೆಂದಿಗೂ ಪೂಜಾರ್ಹವಾದವು. ಭಗವಾನ್ ಶ್ರೀರಾಮನ ಬದುಕು ಅನೇಕ ಪಾಠಗಳನ್ನು ಕಲಿಸಿಕೊಡುತ್ತದೆ. ಪಿತೃವಾಕ್ಯ ಪರಿಪಾಲನೆ. ಪ್ರತಿಯೊಬ್ಬರ ಬದುಕಿನಲ್ಲಿ ಹೆತ್ತವರಿಗೆ ದೇವರ ಸ್ಥಾನವಿದೆ. ಹಾಗೆಯೇ ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮನು ಸಿಂಹಾಸನವನ್ನೇ ತ್ಯಾಗ ಮಾಡಿ ವನವಾಸವನ್ನೇ ಕೈಗೊಂಡ ಕತೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇದರಿಂದ ಶ್ರೀರಾಮನು ಪಿತೃವಾಕ್ಯ ಪರಿಪಾಲನೆಗಾಗಿ ಎಂತಹ ಕಷ್ಟವನ್ನು ಎದುರಿಸುವುದಕ್ಕೂ ಅರೆಕ್ಷಣ ಕೂಡ ಯೋಚಿಸಲಿಲ್ಲ. ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ ತ್ಯಾಗ. ಹೆತ್ತವರನ್ನು ಪ್ರೀತಿಸಿ ಗೌರವಿಸಿ ಸೋದರ ಸೋದರಿಯರಿಗೆ ಸಹಾಯ ಮಾಡಿ ತನ್ನವರಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿರಿ ಎಂಬ ಮೌಲ್ಯವನ್ನು ನಾವಿಲ್ಲಿ ನೋಡಬಹುದು. ಸ್ನೇಹ ಹಾಗೂ ಕೃತಜ್ಞತೆ. ಶ್ರೀರಾಮನ ಬದುಕಿನಲ್ಲಿ ಸುಂದರವಾದ ಸ್ನೇಹದ ಕಥೆಗಳನ್ನು ನೋಡಬಹುದು. ಅದರಲ್ಲಿ ಸುಗ್ರೀವ ಹಾಗೂ ವಿಭೀಷಣನೊಂದಿಗೆ ಶ್ರೀರಾಮನ ಜೊತೆ ಇದ್ದ ಬಾಂಧವ್ಯ ಮುಖ್ಯವಾಗಿರುತ್ತದೆ. ಸುಗ್ರೀವ ಹಾಗೂ ವಿಭೀಷಣ ರಾವಣನ ವಿರುದ್ಧ ಯುದ್ಧ ಮಾಡಲು ರಾಮನಿಗೆ ಸಹಾಯ ಮಾಡಿದವರು. ಕರುಣಾಮಹಿ. ಶಬರಿಯ ಭಕ್ತಿ, ಅಳಿಲಿನ ಸೇವೆ ರಾಮಾಯಣದಲ್ಲಿ ಗಮನ ಸೆಳೆಯುವ ಅಂಶಗಳು. ರಾಮನ ದರ್ಶನಕ್ಕಾಗಿ ಶಬರಿಯು ಹಣ್ಣುಗಳನ್ನು ತಂದು ತನ್ನ ಆಶ್ರಮದಲ್ಲಿ ಶ್ರೀರಾಮನಿಗೆ ಕಾಯುತ್ತಿದ್ದಳು. ಕೊನೆಗೂ ಶ್ರೀರಾಮನು ಶಬರಿ ಕೊಟ್ಟ ಹಣ್ಣನ್ನು ಪ್ರೀತಿಯಿಂದ ತಿಂದು ಶಬರಿಯ ಪರಿಶುದ್ಧ ಮನಸ್ಸು ಹಾಗೂ ಭಕ್ತಿಗೆ ಶ್ರೀರಾಮನು ಮನಸೋತಿದ್ದ. ಇನ್ನು ಅಳಿಲು ಕೂಡ ರಾಮನಿಗೆ ರಾಮಸೇತು ಕಟ್ಟಲು ಸಹಾಯ ಮಾಡಿತ್ತು. ಅಳಿಲಿನ ಸೇವೆ ಶ್ರೀರಾಮನ ಹೃದಯ ತುಂಬಿಸಿತ್ತು. ಆ ಪುಟ್ಟ ಜೀವವನ್ನು ಕೈಯಲ್ಲಿ ಹಿಡಿದು ಪ್ರೀತಿಯಿಂದ ಸವರಿ ಶ್ರೀರಾಮ ಹರಸಿದ್ದ. ಈ ಎರಡೂ ಸನ್ನಿವೇಶಗಳು ಶ್ರೀರಾಮನ ಕರುಣಾಮಯಿ ಹೃದಯ ಹಾಗೂ ಪ್ರೀತಿಯ ದರ್ಶನವಾಗುತ್ತದೆ. ಜೈ ಶ್ರೀರಾಮ್. ಸೊಲ್ಮೇಲಿರಿಗ ನನದುಂಬಗ ಆರಾಧ್ಯ ಬಿ ಶೆಟ್ಟಿ ಮೆರೆದು ಶ್ರೀರಾಮನ ಸ್ತೋತ್ರ. ಶ್ರೀ ಗಣೇಶಾಯ ನಮಃ. ಓಂ ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಂತ್ರಸ್ಯ ಬುಧಕೌಶಿಕ ಋಷಿಃ ಅನುಷ್ಟಂ ಚಂದ್ರಃ ಶ್ರೀ ಸೀತಾರಾಮಚಂದ್ರೋ ದೇವತಾ ಸೀತಾಶಕ್ತಿಃ ಶ್ರೀಮದ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೆ
श्रीरामरक्षास्तोत्र जपे विनियोगः ध्यानं ध्यायेदाजानुबाहुं धृतशरधनुषं बद्धपद्मासनस्थं पीतं वासो वसानं नवकमलदळ स्पर्धिनेतं प्रसन्नं वामाकारूढ सीतामुख कमलमिललोचनं नीरधाभं नानालङ्कारतीर्थं ददतमुरुजटामण्डलं रामचन्द्रं स्तोत्रं चरितं रघुनाथस्य शतकोटिप्रविस्तरम् ऐकैकमक्षरं पुंसा महापातकनाशनं ध्यात्वा लीलोपलश्यामं रामं राजीवलोचनं जानकी लक्ष्मणोपेतां जटामुकुटमण्डितं सासिधूर्णधनुर्बाणा पाणिं दत्तं चरान्तकं स्वलीलया जगद्वर्तु माविर्भूतमजं विभुं रामरक्षात्पटेत् प्राज्ञः पापग्नि सर्वकामदा शिरो मे राघवा पातु बालं दशरथात्मजः कौसल्येयो दृशो पातु विश्वामित्रप्रियश्रुति ग्राणं पातु मकन्त्रान्ता मुखं सौमित्रिवत्सलः जिह्वा विद्यानिधि पातु कण्ठं भरतवन्दितः स्कन्दौ दिव्यायुधा पातु भुजो भग्नेशकार्मुकः करौ सीतापति पातु हृदयं जामजग्निजित् मध्यं पातु करन्ध्वंसि नाभिं जामवदाश्रयः सुग्रीवेशाकटी पातु शक्तिनि हनुमत्प्रभु ऊरूरगुत्तमः पातु रक्षाकुलविनाशकृत् जानूनी सेतुकृत् पातु जङ्के दशमुखान्तकः पादो विभीषणाश्रीडः पातु रामोऽखिलं वपु एतां रामबलोपेतां रक्षाम्या सुग्रीत् पठेत् सचिरायु सुखी पुत्री विजयी विनयी भवेत् पातालभूतलयो मा चारिणास्पद्मचारिणः न दिष्टोमपि शक्तास्ते रक्षितं रावणामभिः रामेति रामभद्रेति रामचन्द्रेति वा स्मरन् नरो न लिप्यते पापे भुक्तिमुक्तिं च विन्दति जगज्जेत्रेण मन्त्रेण रामनामाभिरक्षितं यः कण्ठे धारयेत् तस्य करस्था सर्वसिद्धयः वज्रपञ्जरनामेदं यो नामकवचं स्मरेत् अव्याताहाज्ञ सर्वत्र लभते जयमङ्गलम् आदृष्टवानता स्वप्ने राम रक्षामि माम्बरः तथा लिखितवान् प्रान्तः प्रबुद्धो बुधकौशिकः आरामः कल्पवृक्षाणां विरामः सकलां पदाम् अभिरामः श्रीलोकानां रामः श्रीमान् सनप्रभु तरणो रूपसम्पन्नो सुकुमारो महाबलो पुण्डरीकविशालाक्षो क्षीरकृष्णाञ्चिनाम्बरो फलमूलशिनोतान्तो तापसो ब्रह्मचारिणो पुत्रो दशरथश्चेत्यो भ्रातरो रामलक्ष्मणो शरण्यो सर्वसत्त्वानां श्रेष्ठो सर्वधनुष्मतां रक्षाकुलवियन्त्रारो त्रायेत्तां नो रघुत्तमो अत्तसज्जधनुषा विशुभ्रशावक्ष याशुगानसङ्गसङ्गिनो रक्षणाय मम रामलक्ष्मणावग्रतः पति सदैव गच्छतां सन्नद्धा कवची खड्गी जापबाणधरो युवा गच्छन् मनोरथोऽस्माकं रामा पातु स लक्ष्मणः रामो दाशरथी शूरो लक्ष्मणा रुचरो बली काकुत्स पुरुषा पूर्णा कौसल्येयूरगुत्तमा वेदान्तवेद्यो यज्ञेशः पुराणपुरुषोत्तमा जानकी वल्लभा श्रीमान् प्रमेय पराक्रमः इत्येतानि जपन्नित्यं मद्मद्विषद्वि अन्वितः अश्वमेधादिकं पुण्यं
सम्प्राप्नोति न संशयः रामं दूर्वादलश्यामं पद्माक्षं पीतवासुसं स्तुवन्त्री नामभृत्तिर्द्विः न ते संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्सं कर्णानवं गुणनिधिं विभ्रभ्रयं धार्मिकं राजेन्द्रं सत्यसन्तं दशरथतनयं श्यामलं शान्तमूर्ति वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेदसे रघुनाथाय नाथाय सीताय पते नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्र चरणो मनसा स्मरामि श्रीरामचन्द्र चरणो वचसा गृह्णामि श्रीरामचन्द्र चरणो शिरसा नमामि श्रीरामचन्द्र चरणो शरणं प्रपद्ये माता रामो मत्मिता रामचन्द्रः स्वामी रामो मत्सखा रामचन्द्रः सर्वस्वं मे रामचन्द्रो दयालु न जाने नैव जाने न जाने दक्षिणे लक्ष्मणो यस्य वामे तु जनकात्मजः पुरतो मारुतीरस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामदूतं शरणं प्रपद्ये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शरणं प्रपद्ये कूजन्तं राम रामेति मधुरं मधुराक्षरम् आर्युतकविताशाकं वन्दे वाल्मीकिकोकिलम् आपदामपहर्तार दातारं सर्वसम्पदा लोकाभिरामं श्रीरामं भूयो भूयो नाम्यहम् भर्जनं वो बीजानां अर्जनं सुखसम्पदा तर्जनं यमदूतानां राम रामेति गर्जनं रामो राजमणि सदा विजेते रामं रमेशं भजे रामेण भियता निशाचरचमो रामाय तस्मै नमः आसुवर्णं परतरं रामस्य दासोऽस्यहं रामे चित्तलया सदा भवतु मे भो राम मामुद्धरः श्रीराम राम रामेति रमे रामे मनोरमे सहस्रनाम तत्तुल्यं श्रीराम नाम वरानने इति श्रीबुधकौशिकविरचितं श्रीरामरक्षास्तोत्रसम्पूर्णं श्रीसीतारामचन्द्र प्रणमस्तु।
ಮೇರೆಗು ದಿವ್ಯ ಜ್ಯೋತಿದ ಕಾರ್ಯಕ್ರಮಗು ಬೈದಿನ ನಮಕ್ ಹೆಮ್ಮೆದ ವಿಷಯ ಬೆರೆಗು ದೇವರು ಆಯುಷ್ಯ ಆರೋಗ್ಯ ಕೊರ್ದು ನನಲಾತ್ ಯಕ್ಷಗಾನಡು ಸೇವೆ ಮನ್ಪಿನ ಭಾಗ್ಯ ಕೊರಡು ಪಂದು ದಿವ್ಯ ಜ್ಯೋತಿ ತಂಡದ್ದು ಕೇನೊಂದುಲ್ಲೆ ಸೊಲ್ಮೆ ಧರ್ಮನು ದೆರ್ತು ಪತ್ತಡು ಕುಡರನ ಕಷ್ಟಗ್ ಸ್ಪಂದನೆ ಕೊರೊಂದು ಓವೇ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡಪುಡ ಅಂಡ ಐಕ ನಮ್ಮ ದೇವೇರ್ನ ಆಶೀರ್ವಾದ ಅಂಚನೆ ಈ ಕೂಟ ಡಿಪ್ಪು ನಕ್ಲೇನ ಶ್ರಮದಾನ ಈ ನಮ್ಮ ನಾಡ್ದ ಪೆರ್ಮೆದ ಕೂಟ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಅಂಚನೆ ದಿವ್ಯಜ್ಯೋತಿ ಮಹಿಳಾ ವಿಭಾಗ ಮುಕ್ಲೇನ ಮುಕ್ಕಾಲಿಗಡ ನಡೆಪುನಂಚಿನ ಈ ಪುಣ್ಯದ ಕಾರ್ಯಕ್ರಮ ಯಕ್ಷಗಾನ ಒಂಜಿ ಸಾಂಪ್ರದಾಯಿಕವಾಯಿನ ಹಿಂದೂ ಪುರಾಣದ ಪ್ರಚಾರ ಮಲ್ಪುನ ಒಂಜಿ ಪ್ರದರ್ಶನ ಕಲೆ ಆತಣ ಇಂಚಿನ ಪ್ರಸಿದ್ಧ ಕಲೆ ಆಯ್ನಂಚಿನ ಯಕ್ಷಗಾನ ಕಲಾವಿದ ಆಯ್ನಂಚಿನ ಜಬ್ಬರ್ ಸಮೋ ಸಂಪಾಡೆ ಮೇರ್ನ ಕಿರು ಪರಿಚಯನ ನಿಕ್ಲೆನ ಒಟ್ಟಿಗೆ ಪಟ್ಟೊಂಡ್ರಿ ಬಯಕೊಂದಿಲ್ಲೆ ಬೇರು ಸುಳ್ಳೆಡು ಸಂಪಾಜೆಡು 1963 ಜೂನ್ 1 ಜನಿಸಿದೇರು ಮೇರ ಪೊಪ್ಪನ ಪುದರು ಮೊಯ್ದೀನ್ ಕುನ್ನಿ ಅಮ್ಮ ಬಿ ಫಾತಿಮಾ ಬೇರು ಐನೇ ಆನ್ ಬಾಲೆ ಅರ್ನ ವಿದ್ಯಾಭ್ಯಾಸನ ಸಂಪಾಜೆಡು ಪದವಿ ಪೂರ್ವನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜ್ ಪಡೆದರು ಬಾಲ್ಯದ ಯಕ್ಷಗಾನ ಕಂಡ ಮಸ್ತ್ ಆಸಕ್ತಿ ಬೇರು ಅನ್ಯಧರ್ಮ ಆಂಡಲ ಆತ ಮಾತ ವಿಷಯನು ತೆರೆಯೊಂದನೇ ಅರ್ನ ವಿಶೇಷತೆ ಜಬ್ಬರ್ ಸಂಪಾಜೆ ಬೇರು ತುಳು ಭಾಷೆ ಎತ್ತಂದೆ ಅನ್ಯ ಭಾಷೆಡ್ಲ ಅರ್ಥ ಪಂತೇರು ಬೇರು 35 ವರ್ಷದ ತಾಳ ಮದ್ವೆಲೆಡು ಇತ್ತಿನಾರು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆಡು 22 ವರ್ಷ ಅವಧಿಡು ಸೇವೆ ಸಲ್ಲಿಸಾದ 2015 ಇಚ್ಚೆಡು ನಿವೃತ್ತಿ ಪಡೆದರು ಸಂಪಾಜೆ ಬೇರು ಮುಂಬೈ ನಾಸಿಕ ಪೂನಾ ಬೆಂಗಳೂರು ಮೈಸೂರು ಬೆಹ್ರೇನ್ ಬುಕ ದುಬೈ ಇಡ್ಲ ತಾಳ ಮದ್ದೆರಡು ಭಾಗವಹಿಸಿದರು ಬೇರು ವಯಸ್ಸಿನಂಚಿನ ಪಾತ್ರಲು ವಾಲಿ ಸುಗ್ರೀವ ರಾವಣ ಇಂದ್ರಜಿತ್ ಅರ್ಜುನ ಕರ್ಣ ಭೀಮ ಕೌರವ ಭೀಷ್ಮ ಈ ಪಾತ್ರವನ್ನು ಇಷ್ಟಪಟ್ಟದು ಮೆಚ್ಚುಗೆ ಪಡೆದರು ಅಂಚನೆ ಎಂಬೆರೆ ತಿಕ್ಕಿನಂಚಿನ ಪ್ರಶಸ್ತಿಲು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂದೇಶ ಪ್ರತಿಷ್ಠಾನ ಪ್ರಶಸ್ತಿ ಬೆಂಗಳೂರು ಮಂಗಳೂರು ಮುಂಬೈ ಹುಬ್ಬಳ್ಳಿ ಅಂಚನೆ ಮುಂತಾದ ಕಡೆಟ್ಟು ಸನ್ಮಾನ ಪ್ರಶಸ್ತಿ ಪಡೆದರು ಅಂಚನೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿನ ಪಡೆದರು ಬೆರೆಗು ನನ್ನ ಲಾತ ಪ್ರಶಸ್ತಿ ಸನ್ಮಾನ ದೊರಕನ ಭಾಗ್ಯನು ದೇವರು ಒದಗಿಸಡು ಪಂದಿಕೆ ಏನೊಂದು ಅದ್ರ ಬಗ್ಗೆ ಪನ್ಯಾರೆ ಅವಕಾಶ ಮಂತು ಕೊರ್ನೇಕ್ ಧನ್ಯವಾದ. ಒವ್ವೇ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡಪೋಡು ಪಂದ ಅಂಟಿಕೆಡು ನಮ್ಮೊಟ್ಟಿಗೆ ಉಲ್ಲೆರು ಪ್ರಶಾಂತ್ ಸಿಕೆ ವೃತ್ತಿಪರ ಯಕ್ಷಗಾನ ತಂಡಡು ಹಾಸ್ಯ ಕಲಾವಿದರಾಯಿನ ಪ್ರಶಾಂತ್ ಮೇರು ಜನವರಿ 1 ಸಾರತ್ತ ಒರ್ಮನೊತ್ತ ಎಲ್ಪ ಚಿಲಿಂಬಿಡು ಭವಾನಿ ಬೊಕ್ಕ ಕೃಷ್ಣ ದಂಪತಿಲೆನ ಮಗನಾದ ಪುಟ್ಟೀರು ಎಲ್ಲಿರ್ದೆ ಕಲಿಕೆಡು ಚುರುಕು ಇತ್ತಿನ ಮೇರು ಕ್ರೀಡೆಡು ಸ್ಟೇಟ್ ಲೆವೆಲ್ ವೇಟ್ ಲಿಫ್ಟರ್ ಆದಿತ್ಯರು ಪ್ರಶಾಂತ್ ಮೇರು ಅನೇಕ ಯಕ್ಷಗಾನ ಪ್ರಸಂಗಲಿನ ಬೊಕ್ಕ ತುಳು ನಾಟಕಲಿನ ಬರೆದಿರು ಅಯ್ಯಪ್ಪ ಸ್ವಾಮಿ ಬೊಕ ಕೊರಗಜ್ಜನ ಮಲ್ಲ ಭಕ್ತರಾಯನ ಮೇರು ದೈವಾಧಾರಿತ ನಾಟಕಲಿನ ಮಂದಿರು ಅಂಚನೆ ಮೇರು ಬರೆದಿನ ಸುರುತ ನಾಟಕ ಮಲೆತ ಮಹಿಮೆ ಅಂಚನೆ ಮಾಯಿತ ಅಜ್ಜೆ ಮುಂತಾಯನ ನಾಟಕಲಿನ ಬರೆದಿರು ಭಾರತೀಯ ಚಿತ್ರರಂಗಡು ಸಂಚಲನ ಮೂಡಾಯನ ಕಾಂತಾರ ಸಿನಿಮಡ್ಲ ನಟನೆ ಮಂದಿರು ಪ್ರಸ್ತುತ 6 ಯಕ್ಷಗಾನ ಆಧರಿಸಿದ ಕಲಾತ್ಮಕ ಚಿತ್ರ ವದನಡು ಮುಖ್ಯವಾಹಿನ ಪಾತ್ರನು ನಿರ್ವಹಿಸಿದರು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಪಿಂಗಾರುಡು ಪ್ರಶಾಂತ್ ದೈವದ ಪಾತ್ರಧಾರಿಯಾದ ನಟನೆ ಮಂದಿರು ಅಂಚನೆ ಟಿವಿ ಚಾನೆಲ್ ಹಾಸ್ಯ ಧಾರಾವಾಹಿಡ್ ನಟನೆ ಬೊಕ ನಿರ್ದೇಶನ ಮಂದಿರ ರಿಜಿಸ್ಟರ್ ಮ್ಯಾಂಗ್ಳೂರ್ ಪನ್ಪುರಂಜಿ ತಂಡ ಇಡೀ ಪಂಡಿತೋಸುನೆ ಪಂಡಿತೋಸ್ದ ಮನಸ್ಸಿನ ಗೆಂದೆ ನಿನಿ ನಮ್ಮ ಇಂಜಿ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಪಂಡಿತೋಸ್ ಒಂದು ಪಂಡಿತೋಸ್ ಪರಿಸರಡು ಎನ್ನ ಅನುಭವಡು ಫಸ್ಟ್ ಟೈಮ್ ಎಂಗುಳಿಂಜಿದ ಕಾರ್ಯಕ್ರಮ ಕೋರ್ನಿ ಸೇರ್ದಿನ ಮಾತಾ ಜನಕಲ್ನ ಮನಸ್ಸಿಗೆ ಇನ್ನೊಂದು ತಂಡಗ ದಿವ್ಯಜ್ಯೋತಿ ಪರವತಿ ಎಂಗುಲು ಹೃತ್ಪೂರ್ವಕ ಧನ್ಯವಾದ ಪಣವಿಲ್ಲ ಅಂಜನೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರಭಾಕರ್ ಶೆಟ್ ಅವರೊಂದು ದಯಮಂತದ ವೇದಿಕೆದ ಮುಂಭಾಗ ಬರಡು ಎಮರ್ಜೆನ್ಸಿ ಟೈಮ್ ಬೇರೆ ಶರಮನವಾಸ ಅನುಭವಿಸುದು ಸಂಘದ ಸಕ್ರಿಯ ಕಾರ್ಯಕರ್ತರ ಮೇರೆಗೆ ಜೋರಾಯನ ಚಪ್ಪಲ ಮುಖಾಂತರ ಮೇರೆಗೆ ನಮ್ಮ ಇನ್ನು ಅರನು ಮಾನದಿಗೆ ಬರೋಲ್ಲ ದಯಬಂಡ ಇಂಚಿಂತ ಸ್ವಯಂ ಸೇವಕ ರೀತಿನಟ್ಟು ಇನಿ ನಮ್ಮ ರಾಮ ಮಂದಿರ ತಗೊಂದಿಲ್ಲ ಎಕಡ್ಲೊಂಜಿ ನಮ್ಮ ಮೂಲ ಮಾನದಿಗೆ ಬಂತ ಸೊನ್ಪತ್ತ ರಡ್ಡನ ವಿಷಯಡು ಕರಸೇವಕರನ ರೂಪಡು ಆರು ಆ ಅಯೋಧ್ಯೆಗೆ ಪೋದಿತ್ತೇರು ಅರೆಗಲ ಅರಿತ ಮುಲುಜ್ಜೇರು ಅರ್ಜೆಂಟ್ ಬೇರು ಅರೆಗಲೊಂಜಿ ಜೋರಾಯನ ಚಪ್ಪಾಲ ಮುಖಾಂತರ ನಮ್ಮ ಅರೆಗೆ ನಮ್ಮ
ನಮ್ಮ ತಂಡದ ಸಕ್ರಿಯ ಸದಸ್ಯರೇನ ಪ್ರಮೋದ್ ಪೂಜಾರಿ ಮೇರೆಗೊಂಜಿ ಸಾಲ್ಪಾರ್ದು ಮಾನದಿಗೆ ಮನ್ಪಡೊಂದು ಕೇಳೋದಿಲ್ಲ ಅಂಚೆನೆ ಯಕ್ಷ ಪ್ರತಿಭೆದ ಮಾತಾ ಸದಸ್ಯರಲ್ಲ ಸ್ಟೇಜ್ದ ಮುಂಭಾಗ ಬರ್ತದೆ ಆ ರೀತಿಯ ಆಸನ ಸ್ವೀಕಾರ ಮನ್ಪಡೋದಿಲ್ಲ ಪನ್ನೋದಿಲ್ಲ. ಯಕ್ಷ ಪ್ರತಿಭೆ ಮಂಗಳೂರು ಮುಕ್ಕಲ್ನ ತಾಳಮದ್ದಳೆದ ರೂಪಡು ಚೂಡಾಮಣಿ ಪಂಪಿನ ಪೌರಾಣಿಕ ಪ್ರಸಂಗನ ಬಾರ್ಲಿ ಪೊರ್ಲು ನಡಪಾದ ಕೊರ್ತೇರು ಮುಕ್ಲೆ ಉಡಲ್ದಿಂಜಿ ಸೊಲ್ಮೇಲು ಇಂಚಿನೊಂಜಿ ಪೊರ್ಲುದ ಕಾರ್ಯಕ್ರಮ ಕೊರ್ನ ಯಕ್ಷ ಪ್ರತಿಭೆ ರಿಜಿಸ್ಟರ್ಡ್ ಮಂಗಳೂರು ಮುಕ್ಲಿಗೆ ದಿವ್ಯಜ್ಯೋತಿ ಪರವಾದ ತುಂಬು ಹೃದಯದ ಧನ್ಯವಾದಗಳು. ಮುಕ್ಲಿಗೆ ನಮ್ಮ ತಂಡದ ಮಾನಾದಿಕೆ ಮಲ್ಪೊಡು ಪಂದು ನಮ್ಮ ತಂಡದ ಅಧ್ಯಕ್ಷದ ಕೇನೊಂದಿಲ್ಲ. ನಮ್ಮ ಎದುರುಪ್ಪನ ಬಿನ್ನೆರ್ ಮಾತ ಅವರ ಒಂಜಿಗಲಿ ವೇದಿಕೆ ಬರಡು ಚಂದ್ರೇಶ್ ಮಂಡಿದೋಸ್ ಪವಿತ್ರಣ್ಣೆ ಭಟ್ರು ಅಂಜೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾಯನ ವಿವೇಕನ್ನೆ ಎಲ್ಲಿ ಮಾನದಿಗನು ಸ್ವೀಕಾರ ಮಾಡಬಾರದು ಕೇಳೋದಿಲ್ಲ ಅಂಜನೆ ನಮ್ಮ ಹಿರಿಯ ಸದಸ್ಯರಾಯನ ರಾಘವ ಪೂಜಾರಿ ಪಂಡಿತೋಸ್ ನಮ್ಮ ತಂಡಕ್ಕೆ ಪ್ರತಿ ಸಲ ಪ್ರೋತ್ಸಾಹ ಮಂತದ್ದು ಪುನಃ ರಾಘವ ಪೂಜಾರಿ ಪಂಡಿತೋಸ್ ಬೇರ್ಲ ಒಂಜಿಗಳಿಗೆ ವೇದಿಕೆ ಬರಡು. ವೇದಿಕೆಗೆ ಮಾತ ಬೆನ್ನೆರೆಗಳ ದಿವಜಿತ ಪರವಾದ ಎಂಗಲು ಹೃತ್ಪೂರ್ವಕ ವಂದನೆ ಅರ್ಪಿಸುವುದಿಲ್ಲ. ಅಂಚೆನೆ ಯಕ್ಷ ಪ್ರತಿಭೆ ತಂಡಕ್ಕೆ ನಮ್ಮ ವೇದಿಕೆ ರೂಪದ ಬೆನ್ನೆರು ಒಂದು ಮಾನದಿಗೆ ಮನ್ಬೋಡೊಂದು ಕೇಳೋದಿಲ್ಲ.
ಕುಲಾರ್ಣವ ಸೋಮ ಪರಮ ತಾರಕ ನಾಮ ಅವನೀಗ ಸಾಕೇತ ಸಾರ್ವಭೌಮ. ಪ್ರಾಯಪ್ರಬುದ್ಧನಾದ ತನ್ನ ಮಗ ಶ್ರೀರಾಮಚಂದ್ರನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟಬೇಕೆಂದು ರಾಜ ದಶರಥ ತೀರ್ಮಾನಿಸುತ್ತಾನೆ. ಆದರೆ ಮಂಥರೆಯ ದುರ್ಮಂತ್ರ ಚೋದನೆಗೆ ಒಳಗಾಗಿ ಕೈಕೇಯಿ ತನ್ನ ಮಗನಾದ ಭರತನಿಗೆ ಪಟ್ಟವಾಗಬೇಕೆಂದು ಪಟ್ಟು ಹಿಡಿಯುತ್ತಾಳೆ. ಅಷ್ಟೇ ಅಲ್ಲದೆ ಬಾಲರಾಮನು 14 ವರ್ಷಗಳ ಪರ್ಯಂತ ವನವಾಸದಲ್ಲಿರಬೇಕೆಂದು ದಶರಥನನ್ನು ಪೀಡಿಸುತ್ತಾಳೆ. ತನ್ನ ತಂದೆಯು ಕೈಕೇಯಿಗೆ ನೀಡಿದ ಆ 2 ವರಗಳನ್ನು ನೆರವೇರಿಸುವುದಕ್ಕಾಗಿ ರಾಘವನು ಸತಿ ಸೀತೆ ಹಾಗೂ ಅನುಜ ಲಕ್ಷ್ಮಣನ ಸಮೇತನಾಗಿ ನಾರು ಮಡಿಯನ್ನುಟ್ಟು ವನಾಭಿಗಮನನಾಗುತ್ತಾನೆ. ವನವಾಸದಲ್ಲಿರಬೇಕಾದ ಅನಿವಾರ್ಯತೆ ಬಂತು. ನೀನು ಹಾಗೂ ಲಕ್ಷ್ಮಣನನ್ನು ಅನುಸರಿಸಿ ಬಂದಿದ್ದೀರಿ. ಎಷ್ಟೊಂದು ಹಿರಿದಾದ ತ್ಯಾಗ ನಿಮ್ಮದು. ಅಣ್ಣ, ಈ ನಿನ್ನ ತ್ಯಾಗದ ಮುಂದೆ ನಮ್ಮದು ಯಾವ ಲೆಕ್ಕ? ನೀನೇ ನಮಗೆ ಆದರ್ಶ. ಸರಿ ಸರಿ, ಈಗ ನಾವು ಬಂದು ತಲುಪಿದ ಪ್ರದೇಶ ಪಂಚವಟಿ. ಇಲ್ಲೇ ಪಕ್ಕದಲ್ಲಿ ಗೋದಾವರಿ ನದಿ ಹರಿಯುತ್ತಿದ್ದಾಳೆ. ನಾವು ಇಲ್ಲೇ ಕುಟೀರವನ್ನು ನಿರ್ಮಿಸಿ ದಿನ ಕಳೆಯೋಣ. ಆಗದೆ? ಹಾಗೇ ಆಗಲಿ. ಈ ಘೋರದಂಡ ಕಾರಣ್ಯದಲ್ಲಿರುವವಳು ನಾನು, ರಾವಣನ ಪ್ರೀತಿಯ ತಂಗಿ, 14,000 ರಾಕ್ಷಸ ಯೋಧರಿಗೆ ನಾಯಕಿ, ಶೂರ್ಪಣಖಿ. ಎಂದಿನಂತೆ ಆಹಾರವನ್ನು ಹುಡುಕುತ್ತ ಬಂದೆ. ಇದೇನು ಮನುಷ್ಯರ ವಾಸನೆ? ಆಹಾ, ಊರಿ ಭೋಜನ. ಏನಿದು ಸ್ವಾಮಿ, ಜೋರಾದ ಅಟ್ಟಹಾಸ? ನನಗೆ ಭಯವಾಗುತ್ತಿದೆ. ಸೀತೆ, ಹೆದರಬೇಡ, ನಿನ್ನೊಂದಿಗೆ ನಾನಿದ್ದೇನೆ. ಆಹಾ, ಈ ಪುರುಷ ಎಷ್ಟೊಂದು ಸುಂದರವಾಗಿದ್ದಾನೆ. ಇವನನ್ನು ನಾನು ಆಗಬೇಕು. ಓ ಸುಂದರನೇ, ನಾನು ನಿನ್ನ ರೂಪಕ್ಕೆ ಸೋತಿದ್ದೇನೆ. ನೀನು ನನ್ನನ್ನು ಮದುವೆಯಾಗು. ಓ ಹೆಣ್ಣೆ, ನಾನೀಗಾಗಲೇ ಮದುವೆಯಾಗಿದ್ದೇನೆ. ನಾನು ಏಕಪತ್ನಿ ವ್ರತಸ್ಥ. ಇವಳೇ ನನ್ನ ಹೆಂಡತಿ ಸೀತೆ. ಓಹೋ, ಇವನಿದ್ದರೆ ತಾನೆ ನಿನ್ನ ಏಕಪತ್ನಿ ವ್ರತ. ಇವಳನ್ನೀಗಲೇ ತಿನ್ನು ಮುಗಿಸುವೆ. ಎಲ್ಲೋ ದುಷ್ಟೇ, ನನ್ನ ಅತ್ತಿಗೆಯನ್ನು ಪೀಡಿಸುವ ಸಾಹಸವೇ? ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ. ಆ ಮೂಗು, ಆ ಉರಿ, ಇಲ್ಲ ಇಲ್ಲ, ಬಿಡಲಾರೆ. ಸೇರನ್ನು ತೀರಿಸದೆ ಉಳಿಯಲಾರೆ. ಆ ಅಣ್ಣ ರಾವಣ, ಅಣ್ಣ ರಾವಣ. ಅದನ್ನು ನನಗೆ ತಂದುಕೊಡಿ ಸ್ವಾಮಿ. ಸೀತೆ, ಇದೇನು ನನಗೆ ರಾಕ್ಷಸನ ಮಾಯೆಂದು ಅನಿಸುತ್ತಿದೆ. ಈ ನಿನ್ನ ಜಿಂಕೆಯ ಆಸೆಯನ್ನು ಬಿಟ್ಟು ಬಿಡು. ನೀವೇನೇ ಹೇಳಿ, ನನಗೆ ಆ ಜಿಂಕೆ ಬೇಕೇ ಬೇಕು.
ನೀವೇನಾದರೂ ನನಗೆ ತಂದು ಕೊಡಲಿಲ್ಲಂದರೆ ನನ್ನ ಪ್ರಾಣವನ್ನೇ ಬಿಡುತ್ತೇನೆ. ಸರಿ ಸರಿ, ನಡೆದುಕೋ. ನಾನು ಈಗಲೇ ಹೋಗಿ ಆ ಜಿಂಕೆಯನ್ನು ತರುತ್ತೇನೆ. ಲಕ್ಷ್ಮಣ, ನಾನು ಹೋಗಿ ಬರುವ ತನಕ ಎಲ್ಲಿಗೂ ಹೋಗಬೇಕು. ಆಗಲಿ ಅಂತ. ಅಯ್ಯೋ ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಏನೋ ತೊಂದರೆಯಾಗಿದೆ. ಬೇಗ ಹೋಗಿ ಸ್ವಾಮಿಗೆ ಏನಾಯ್ತೆಂದು ನೋಡಿ ಬಾ. ಆಗಲಿ ತಾಯಿ, ಆದರೆ ಒಂದು ನಾನು ಅಥವಾ ಅಣ್ಣ ಬರುವ ಮೊದಲು ಈ ರೇಖೆಯನ್ನು ದಾಟಿ ಹೋಗಬೇಕು. ಆಯ್ತು, ನೀನೊಮ್ಮೆ ಬೇಗ ಹೋಗು. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಮುನಿಗಳೇ, ಕುಟೀರದೊಳಗೆ ಬನ್ನಿ. ಕೂಡದು ಸಾಧುಗಳು ಸಂಸಾರಿಗಳ ಮನೆಗೆ ಕಾಲಿಡ ಕೂಡದು. ಆದರೆ ನನಗೆ ಈ ಬಾಗಿಲು ದಾಟುವಂತಿಲ್ಲವಲ್ಲ. ಏಕೆ ತಾಯಿ? ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಬಾಯಿ ಬಿಟ್ಟು ಹೇಳು. ಏಕೆ ನನ್ನನ್ನು ಸತಾಯಿಸುತ್ತೀಯಾ? ನನಗೇನಾದರೂ ಕೋಪ ಬಂದು ಶಾಪ ಕೊಟ್ಟರೆ ನಿನ್ನ ಮಾಂಗಲ್ಯಕ್ಕೆ ಧಕ್ಕೆ ಬಂದಿತ್ತು. ಅಯ್ಯೋ ಮಹಾತ್ಮರೇ, ಹಾಗೇನೆಂದು ಸೀತೆ, ನೀ ರಾವಣನ ಕೈಗೆ ಸಿಕ್ಕಿದೆಯಾ? ನಿನ್ನನ್ನು ಈಗಲೇ ಲಂಕೆಗೆ ಕೊಂಡೊಯ್ಯುತ್ತೇನೆ. ಅಯ್ಯೋ ರಾಮ, ರಾಮ ಕಾಪಾಡಿ. ಲಕ್ಷ್ಮಣ, ಸೀತೆಯನ್ನು ಕಂಡೆಯಾ? ಇಲ್ಲ ಅಣ್ಣ, ಇದು ಯಾವುದೋ ರಾಕ್ಷಸರ ಕುತಂತ್ರವಾಗಿರಬೇಕು. ಸೀತೆಯನ್ನು ರಾವಣನು ಪುಷ್ಪಕ ವಿಮಾನದಲ್ಲಿ ಕದ್ದೊಯ್ದ ಎಂಬ ವಿಷಯವನ್ನು ಜಟಾಯುವಿನಿಂದ ತಿಳಿದ ರಾಮನು ಸೀತೆಯನ್ನು ಹುಡುಕುತ್ತಾ ಪಂಪ ಸರೋವರದ ಸಮೀಪ ಬಂದಾಗ ಸುಗ್ರೀವನೊಂದಿಗೆ ಸಖ್ಯವಾಯಿತು. ದುಷ್ಟನಾದ ವಾಲಿಯನ್ನು ರಾಮನು ಕೊಂದ ಅನಂತರದಲ್ಲಿ ಸಕಲ ವಾನರ ಸೇನೆಯು ದಿಕ್ಕುಗಳಲ್ಲಿ ಸೀತೆಗಾಗಿ ಅನ್ವೇಷಣೆ ನಡೆಸಿತು. ಆ ವಾನರ ಯುದ್ಧದಲ್ಲಿ ಪ್ರಮುಖನಾದವನೇ ಮಾರುತಿ, ಕೇಸರಿ ನಂದನ, ವಜ್ರದೇಹಿ, ಹನುಮಂತ. ರಾವಣನು ಕುತಂತ್ರದಿಂದ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ದಿದ್ದಾನೆ. ಲಂಕೆಯಲ್ಲಿ ಸೀತೆ ಇದ್ದಾಳೆ ಎಂದು ಪರೀಕ್ಷಿಸಿ ಮತ್ತು ನನ್ನ ಸಂಕೇತಕ್ಕಾಗಿ ಈ ಮುದ್ರೆ ಉಂಗುರವನ್ನು ನೀಡಿ. ಹಾಗೆ ಆಗಲಿ ಸ್ವಾಮಿ. ಜೈ ಶ್ರೀರಾಮ್. ಎಷ್ಟು ಸಮಯವಾಯಿತು? ಈ ಸೀತೆ ಅಶೋಕವನದಲ್ಲಿಯೇ ಇದ್ದಾಳೆ. ಇಂದು ಹೇಗಾದರೂ ಮಾಡಿ ಅವಳ ಮನವನ್ನು ಒಲಿಸಬೇಕು. ಸೀತೆ, ನನ್ನ ಮನೋಪ್ರೀತೆ, ಯಾಕಿಂತ ವ್ಯತೆ? ಸೇರ ನನ್ನ ಜೊತೆ. ಛೀ ಪಾಪಿ, ದುಷ್ಟ, ನೀಚ, ಅಯೋಗ್ಯ, ರಾಮನಿಲ್ಲದ ವೇಳೆಯಲ್ಲಿ ಕಳ್ಳರಂತೆ ಕದ್ದೊಯ್ದ ಕುನ್ನಿ, ನಿನ್ನ ಸಾವು ಸಮೀಪಿಸಿದೆ. ಎಲ್ಲ ಎಣ್ಣೆ ಈ ತ್ರಿಭುವನದ ಸುಗಂಧನಾದ ಈ ರಾವಣನನ್ನೇ ಪೊಗಳಿ ನಮ್ಮ ಅತ್ತೆ. ನಿನಗೆ ಇನ್ನು 7 ದಿನಗಳ ಕಾಲಾವಕಾಶ ಕೊಡುತ್ತೇನೆ. ಅದರೊಳಗೆ ನೀನಾಗೆ ಒಲಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕೊಂದು ತಿಂದು ಹಾಕಿ ಬಿಡುತ್ತೇನೆ. ಎಚ್ಚರ.
ಸ್ವಾಮಿ ಕ್ಷೇಮವಾಗಿರುವರೆ? ನನಗಾಗಿ ಏನು ಸಂದೇಶ ಕಳುಹಿಸಿದ್ದಾರೆ? ಆದಷ್ಟು ಶೀಘ್ರದಲ್ಲಿ ಶ್ರೀರಾಮನು ಇಲ್ಲಿಗೆ ಬಂದು ಈ ಕುಳ ರಾವಣನನ್ನು ಕೊಂದು ಈ ಬಂಧನದಿಂದ ಮುಕ್ತಗೊಳಿಸುತ್ತಾನೆ ತಾಯಿ, ಚಿಂತೆ ಬಿಡು. ರಾಮ ರಾಮ ರಾಮ, ಇದು ನನ್ನ ಗುರುತಿಗಾಗಿ ಸ್ವಾಮಿಗೆ ಈ ಚೂಡಾಮಣಿಯನ್ನು ನೀಡು. ಹಾಗೇ ಆಗಲಿ ತಾಯಿ, ನಾನಿನ್ನು ಹೊರಡುತ್ತೇನೆ. ಜೈ ಶ್ರೀರಾಮ್. ಸೀತೆಯ ಕ್ಷೇಮ ಸಮಾಚಾರವನ್ನು ಹನುಮಂತನಿಂದ ತಿಳಿದ ರಾಮನು ಸಮುದ್ರಕ್ಕೆ ಸೇತುವೆ ಕಟ್ಟಿ ವಾನರ ಸೇನಾ ಸಮೇತನಾಗಿ ಲಂಕೆಗೆ ಲಗ್ಗೆ ಇಟ್ಟ. ಮಕರಾಕ್ಷ, ಕುಂಭಕರ್ಣ, ಇಂದ್ರಜಿತ್ ಮುಂತಾದ ದಾನವ ಸಮೂಹವನ್ನು ನಿರ್ಮೂಲ ಮಾಡಿದ. ಇದೀಗ ಯುದ್ಧದ ಅಂತಿಮ ಘಟ್ಟ. ರಾಮ ರಾವಣರ ಮುಖಾಮುಖಿ. ಪ್ರಭು ಶ್ರೀರಾಮಚಂದ್ರನಿಗೆ ಜಯವಾಗಲಿ, ಜಾನಕಿ ವಲ್ಲಭನಿಗೆ ಜಯವಾಗಲಿ, ಸಂಗ್ರಾಮ ಶೂರನಿಗೆ ಮಂಗಳವಾಗಲಿ. ಎಲ್ಲ ರಾಮ, ಮಿಕ್ಕಿದ್ದವರೊಂದಿಗೆ ಗೆದ್ದೆನೆಂದು ಬೀಗಬೇಡ. ನಿನ್ನ ಮುಂದೆ ನಿಂತಿರುವುದು ರಾವಣೇಶ್ವರ. ರಾವಣ ಲೋಕದ ದಾಂಪತ್ಯ ಧರ್ಮವನ್ನೇ ಕೆಡಿಸಲು ಹೊರಟ ನಿನಗಿದು ಅಂತ್ಯಕಾಲ. ಆದರೂ ಸಮಯ ನೀಡುತ್ತೇನೆ, ತಪ್ಪನ್ನು ಒಪ್ಪಿಕೊಂಡು ಶರಣಾಗು. ಸುಮ್ಮನಿರು. ಚತುರ್ಮುಖ ಭುವನ ಚಿತ್ರೇಶ್ವರನಾದ ಈ ರಾವಣ ಸಾಮಾನ್ಯ ಜನರಿಗೆ ಶರಣಾಗುವುದೇ ಅಸಂಭವ ಸಂಭವ. ನಿನ್ನನ್ನು ಕೊಂದು ಸೀತೆಯನ್ನು ನನ್ನವಳಾಗಿಸುತ್ತೇನೆ. ಸಾರಿ ಸಾರಿ ಹೇಳಿದರೆ ಈ ನಿನ್ನ ದುಷ್ಟತನವನ್ನು ಬಿಡುವುದಿಲ್ಲವೆಂದಾದರೆ ಯುದ್ಧಕ್ಕೆ ಸಿದ್ಧನಾಗು. अयोध्यपति श्री रामचंद्र की, अयोध्यपति श्री रामचंद्र की, अयोध्यपति श्री रामचंद्र की. ಈತ ಶೋಕದ ಈ ನಾಟಕನ ಜೋಗ್ಲೆಗ್ ಕಲ್ಪತುಕೊರ್ನ ಮೇಡಮ್ ದಯಮಂತದ ವೇದಿಕೆ ಬರಡು. ಈತು ಪೊರ್ಲುದ ಕಥಾ ಪ್ರಸಂಗನ ಕಲ್ಪಾಯಿನ ಶಿವಾನಿ ಮೇಡಮ್ ಮೇರ್ ವೇದಿಕೆಗೆ ಬರಡು ಬಂದಕೇನಂದಿಲ್ಲ ಮೇರೆಗ್ ಉಡಲ್ ದಿಂಜಿ ಸೋಲ್ ಮೇಲು ಮೇರೆಗ್ ನಮ್ಮ ತಂಡದ ವತಿಯಿಂದ ಮಾನದಿಗೆ ಮಲ್ಪೊಡು ಬಂದು ರಮಣಿ ಮೇರ್ ವೇದಿಕೆಗೆ ಬರ್ತದ ಮೇರೆಗ್ ಮಾನದಿಗೆ ಮಲ್ಪೊಡು ಬಂದಕೇನಂದಿಲ್ಲ. ನಾಟಕನೇ ದಾದ ಬಂದು ಗೊತ್ತಿದ್ದ ಜೋಕುಲೆಗ್ ಸತತವಾದ ಅರ್ನ ಕಾಲೇಜ್ ಬೊಬ್ಬನ ಟೈಮ್ ಮುಡು ಫ್ರೀ ಮಂತ್ ಬದದು ಒಂಜಿ ವಾರ ನಮ್ಮ ಜೋಕುಲೆಗ್ ಬಾರಿ ಶೋಕ ಕಲ್ಪದ ಕೊಡ್ತೇರು. ನಮ್ಮ ಉದ್ದೇಶ ಲೈತೇತೀನಿ ರಾಮಾಯಣ ಬಂಡ ದಾದ ಆ ರಾಮಾಯಣದ ದಾದಪೂರ ಆತನ ಬಂಬನ ಅವನ್ ಜೋಕುಲೆಗ್ ಮನವರಿಕೆ ಆವಡು ನಮ್ಮೊಟ್ಟಿಗಿತ್ತಿನ ಆ ಜೋಕುಲು ಮನ್ಪುರ ಒಂಜಿ ನಾಟಕ ಬಾಕಿದ ನಮ್ಮ ದಿವಜದ ಜೋಕುಲು ಬೈದಿನ ಜೋಕುಲು ಪೂರ ತೂದು ಆ ಪೌರಾಣಿಕ ದಾದಪೂರ ಆತನ ಬಂದು ಜೋಕುಲು ಒಂಜಿ ಮನಸ್ಸಿಗೆ ಮುಟ್ಟುವ ಉದ್ದೇಶ ಈ ಕಾರ್ಯಕ್ರಮ ಮಂಜಿನಿ ಅಂಚನೆ ಈ ಕಾರ್ಯಕ್ರಮ ಭಾಗವಹಿಸಿನ ಮಾತ ಜೋಕುಲೆಗಳ ದಯಪಂಡ ಆ ಟೈಮ್
ಎಂಗುಲ್ ಜೋರು ಮಂತದ ಮಕರ ಮಂತದ ನೆರ್ತ ಅವನು ಪೂರ ಎಂಗುಲ್ ಅಗಲ್ಡ ಪೂರ ಇತ್ತ ಒಂಜ ಏತು ಶೋಕ್ ಮನ್ಪಯರ್ ಪಂಡ ತೂತಿನಕುಲು ಎಕರೆಡ್ ಜಾಸ್ತಿ ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ಓದಿತ್ತೇರು ಅಂಜ ನನವರ ಜೋರಾದ ಚಪ್ಪಾಲ ಮುಖಾಂತರ ಜೋಕುಲೆ ಪ್ರೋತ್ಸಾಹ ಕೊರಡು ತುಂಬಾಗ ಮಲಮಲ್ಲ ವೇದಿಕೆ ಪೋಪುಲಕ ನಿಕಲಪುರ ಆಶೀರ್ವಾದಕಲೆ ಗುಪ್ಪಾಡು ಮುಕ್ಕಾಲಿಗೆಡೆ ನಡತ್ತಿನ ಈ ಒಂಜಿ ಪುಣ್ಯದ ಕಾರ್ಯಕ್ರಮಗು ಮುಗಿತನದ ಚುಕ್ಕೆ ದೀಪುನ ಪೊರ್ತುಡು ಎಂಕ್ಲೆನ ಮೋಕೆದ ಲೆಪ್ಪುಗು ಓಕೊನೊಂದು ಬೈದಿನ ಮಾತೆರೆಗ್ಲ ಧನ್ಯವಾದ ಸಮರ್ಪಣೆ ಸಂದಾಯ ಮಲ್ಪೆರೆ ನಿಕ್ಲೆನ ದುಂಬತ್ತಗ್ ಬೈದೆ ನಮ್ಮ ಇನಿತ ಕಾರ್ಯಕ್ರಮನು ಭಾರಿ ಶ್ರಮದೆತೊಂದು ಪೊರ್ಲುಡು ನಡಪಾದು ಕೊರ್ತಿನ ದಿವ್ಯಜ್ಯೋತಿ ಕ್ರಿಕೆಟರ್ಸ್ ಈ ಕೂಟದ ಮಾತಾ ಸದಸ್ಯರಿಗಳ ಸೊಲ್ಮೆಲು ಅಂಚನೆ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಯಿನ ತಾಳಮದ್ದಲೆದ ಕಲಾವಿದರಿಗಳ ಧನ್ಯವಾದಗಳು ನಮ್ಮ ಊರ್ದ ಜೋಕ್ಲೆಗ್ ಕಥಾಪ್ರಸಂಗ ಕಲ್ಪಾಯನ ಶಿವಾನಿ ಮೇರೆಗು ಸೊಲ್ಮಲು ಅಂಚನೆ ಕಥಾಪ್ರಸಂಗ ಮಲ್ದಿನ ನಮ್ಮ ಊರ್ದ ಜೋಕ್ಲೆಗ್ಲ ಸೊಲ್ಮೆಲು ಈ ಕಾರ್ಯಕ್ರಮಗೂ ಬೈದಿನ ಹೊಸಗುರಳು ಪ್ರಸಾರ ಮಾಧ್ಯಮದ ಕ್ಲೆಗ್ಲ ಧನ್ಯವಾದಗಳು ಈ ಕಾರ್ಯಕ್ರಮಗೂ